चुरडी हाँ मॉनिटर करो श्री गुरुगणाधिपतये नमः अंबुरुहदळने श्री ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಮುಗಿದು ಅಂಬುಜಾಸನ ವಾಣ್ಯರ ಪದಾಂಬುಜಕ್ಕೆ ಪೊಡ ಮಾಡುತ್ತವಣಿ ಪೆನಿ ಕಥಾಮೃತವನ್
ಇರುವಂತಹ ಸ್ಥಳ. ದೇವಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ಸುರಪಾಲೆಂದು ಕೇಳಿದೆ. ನಾನೇ ಸರಿ. ಒಳಬಿದ್ದ ವಿಚಾರ ಅನೇಕವಿದೆ, ಅನೇಕವಿದೆ. ಧರಣಿ ಪಾಲಕ ಕೇಳೋ ಪ್ರಪಂಚದಲ್ಲಿ ಯಾವನೇ ವ್ಯಕ್ತಿಯಾದರೂ ಧರ್ಮಯುಕ್ತ ಮಾರ್ಗದಲ್ಲಿ ಮಾಡುವ ಪ್ರಯತ್ನದ ಮೂಲಕ ಉತ್ತಮವಾದ ಪದವಿಯನ್ನು ಏರಬಹುದು ಎಂಬುದಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೇನೆ. 100 ಅಶ್ವಮೇಧ ಯಾಗಗಳ ಫಲದಿಂದ ಈ ನಾಗಲೋಕದ ಅಧಿಕಾರಿಯಾಗಿದ್ದೇನೆ. ದಿಕ್ಪಾಲಕರ ಜೊತೆಗೆ ಸಭಾ ಪ್ರವೇಶವನ್ನು ಮಾಡಿದ್ದೇನೆ. ಈ ನಮ್ಮ ಸ್ವರ್ಗಲೋಕದ ವೈಭವವನ್ನು ನೋಡಬಾರದೆ? ಕಲ್ಪಿಸಿದನ್ನು ಕೊಡುವ ಕಲ್ಪವೃಕ್ಷ, ಕಾಮಿಸಿದನ್ನು ಕೊಡುವ ಕಾಮಧೇನು, ಚಿಂತಾಮಣಿ, ತುಂಬುರರ ಗಾಯನ, ರಂಭಾದಿ ನಾರಿಯರ ನರ್ತನ ಇವೆಲ್ಲವೂ ಈ ಸ್ವರ್ಗಲೋಕದ ವಿಶೇಷತೆಗಳು. ಆದರೆ ಸುಮನಸರೇ, ದಾನವರು ಈ ಸ್ವರ್ಗಲೋಕದ ಮೇಲೆ ದಾಳಿ ಮಾಡಿದರೆ ನೀವೇನು ಮಾಡುವಿರಿ?
ದಾನವರನ್ನು ಕೊಂದು ಕೊಡುತ್ತೇನೆ. ಶ್ರೇಷ್ಠನಾಗು. ಸುರಪಾಲ ಮೂರು ಮೂರ್ತಿಗಳೇ ಮಾಡು. ಗುರುಮೂರ್ತಿಗಳ ಅನುಗ್ರಹದಿಂದ ಹಾ ಆ ದಾನವರು ಬಂದಂತ ದಾನವರನ್ನು ಕೊಂದುಕೊಳ್ಳುತ್ತೇನೆ. ಧೈರ್ಯಸ್ಥನಾಗು. ಶಾಬಾಷ್. ಬಲು ದೋಷವಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಆ ದೋಷವಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಕಲಿಗಾಳು ನಿಶ್ಚಯ ಸಂಗರದೊಳಗೆ ಕಲಿಗಾಳು ನಿಶ್ಚಯ ಸಂಗರದೊಳಗೆ 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 ಕಳರ ಭೀತಿಯು ನಮಗಂದೆ ಕಳರ ಭೀತಿಯು ನಮಗಂದೆ ಆರಳಿದ ಧನಗಾಯ ವಿರಲು ಸುಳ್ಳಲ್ಲ ಸುಮನಸರೇ, ಸುರಪಾಲ ನಿಮ್ಮ ಮಾತುಗಳನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ಏನೇ ಇರಲಿ, ಶ್ರೀಹರಿಯನ್ನು ಧ್ಯಾನಿಸಿ ಇಂದಿನ ಸಭೆಯನ್ನು ಮುಕ್ತಾಯಗೊಳಿಸೋಣ. ಹಾಗೆ ಆಗಲಿ. ದೈತ್ಯರ ಮೊತ್ತವ ನೋಡುತ್ತಾ ಬಿತ್ತರಿಸಿದ ನನ್ನ ಹುದವಿ ಗಂಭೀರದಳ ನಿರ್ಧಾರಕ ಬಲ್ಲಿರೇನಯ್ಯ ಇರುವಂತಹ ಸ್ಥಳ ಶೋಣಿತಾಪುರ ಪಟ್ಟಣಕ್ಕೆ ಯಾರೆಂದು
ನರಕಾಸುರನ್ನು ಕೇಳಿ ಹಾಗೆಂದುಕೊಳ್ಳಬಹುದು. ಮೂಲವಿತ್ತ ವಿಚಾರ ಅನೇಕವಿದೆ, ಅನೇಕವಿದೆ. ಯುದ್ಧವಾದದ್ದು ಹರಸಂಭೋ ಮಹಾದೇವ, ಕಾಪಾಡು ತಂದೆ, ಕಾಪಾಡು. ಸೋನಿತಾಪುರ ಮಹಾಸಭೆಯ ಸಿಂಹಾಸನವನ್ನು ಏರಿದಾಗ ತಾರಕಾಸುರ ಪ್ರಭುಗಳಿಗೆ ಜಯವಾಗಲಿ ಎಂಬ ಘೋಷಣೆ ಕೇಳಿ ಬರುತ್ತಾ ಇದೆ. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯವಳಾದ ದಿತಿ ದೇವಿಗೆ 4 ಮಂದಿ ಮಕ್ಕಳು ನಾವು. ಸಹೋದರರಾದ ಶೂರಪದ್ಮ ಸಿಂಹಾಸ್ಯರು ಸಹೋದರಿಯಾದ ಅಜಮುಖಿಯೊಂದಿಗೆ ವೀರಮಹೇಂದ್ರಪುರದಲ್ಲಿ ನೆಲೆಸಿದ್ದಾರೆ. ನಾನು ಈ ಶೋಣಿತಾಪುರದಲ್ಲಿ ಮೆರೆಯುತ್ತಿದ್ದೇನೆ. ನಾನು ಆ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಿ ವರವನ್ನು ಪಡೆದಿದ್ದೇನೆ. ಈ ವಿಚಾರವನ್ನು ನಮ್ಮವರಲ್ಲಿ ತಿಳಿಸಬೇಕಾಗಿದೆ. ಎಲ್ಲಿ ನಮ್ಮವರು? ಬರಲಿ ಸಭೆಗೆ.
ಒಡೆಯ ಮೊದಲಾಗಿ ಪ್ರಣಾಮಗಳು. ಮಂತ್ರಿ ಸೇನಾಧಿಪತಿಗಳನ್ನು ಕರೆದ ಕಾರಣೇನು ಪ್ರಭು, ತಿಳಿಸು ಪ್ರಭು. ನಮ್ಮವರೇ ಒಡೆಯ ಸತಿಯಿಲ್ಲದೀಶಂ ಮಕ್ಕಳಾಗುವುದುಂಟೆ ಲೇಸಾಯ್ತು ಮಕ್ಕಳಾಗುವುದುಂಟೆ ಲೇಸಾಯಿತು ವರವಿನುದ ಮಿಕ್ಕ ಕಲರು ಕೈ ಹೋಯ್ತು ಕಲರು ಕೈ ಹೋಯ್ತು ನಗುಸೆಂತೆಲ್ಲರೂ ನಮ್ಮವರೇ ಒಡೆಯ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಿ ವರವೊಂದನ್ನು ಪಡೆದಿದ್ದೇನೆ. ಆ ವರ ಏನೆಂಬುದನ್ನು ಕೇಳುವಾಗ ಹರಸುತ್ತದಿಂದಲೇ ನನಗೆ ಮರಣ. ಆದರೆ ಈ ಬ್ರಹ್ಮದೇವನಿಗೆ ತಲೆ ಸರಿ ಇಲ್ಲ. ಯಾಕಂದರೆ ದಕ್ಷಾಗ್ನ ಪ್ರಕರಣದಲ್ಲಿ ಹರನ ಮಡದಿಯು ಸತ್ತು ಹೋಗಿದ್ದಾಳೆ. ಹೀಗಿರುವಾಗ
ತರಕಾಸುರ ಎನ್ನುವವರ ಜೊತೆಗೂಡಿ ಬಂದಿದ ನೀವು ದೇವಲೋಕದಲ್ಲಿ ಹುಲಿಗಾಲವಿಲ್ಲ. ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದೇನೆ, ಇಲ್ಲಿಂದ ನಡೆ, ಇಲ್ಲವಾದರೆ ಪ್ರಾಣ ಆಗಿದ್ದರೆ ಬಾ ನೋಡೋಣ. ಹಾಗಾದ್ರೆ ಬಾ ನೋಡೋಣ.
ಕ್ಷಣದಿಂದ ಮುಂದುವರಿದರೆ ನಿನ್ನ ಶಿರ ಓದಿತು. ಎಚ್ಚರ ದೇವೇಂದ್ರ. ನಿನ್ನಿಂದ ಜ್ಯೇಷ್ಠರಾದ ನಮಗೆ ಈ ಸ್ವರ್ಗದ ಪೀಠ ಸೇರಬೇಕಾದದ್ದು. ಸ್ವರ್ಗದ ಅಧಿಕಾರ ನಮಗೆ ಒಪ್ಪಿಸಿ ಕಾಲಿಗೆ ರಚಿಸಲಿ, ಇಲ್ಲದಿದ್ದರೆ ಸೇರುತ್ತಾ ಇರುವೆ. ಹಾಗಿದ್ದರೆ ಬಾ ನೋಡೋಣ. Thank you.
ನನಗೆ ನನ್ನ ಜನಕನಿಗೆ ಮನಸ್ಸು ತಪ್ಪಿದನೆಂಬ ಹೆಸರು. ಹೌದು, ಎಳೆವೆಯಲ್ಲೇ ಕಡೆಯ ತೆಕ್ಕಿಗೆ ಒಡೆಯನಾದ ಮೆಡಲನ್ನು ತಪಸ್ಸಿನ ಮೂಲಕ ಉಳಿಸಿಕೊಂಡೆ. ಹೌದು, ಕುಸುಮಾಕ್ಷನ ಸುತನಾದ ನನ್ನನ್ನು ವಿಷಮಾಕ್ಷನು ಕಬ್ಬಿಲ್ಲನು ಜೊತೆಗೆ ಪಂಚ ಸುಮಶರಗಳು ಹಗುರವಾದ ಆಯುಧಗಳಿಂದ ಆಳವಾದ ಪರಿಣಾಮವನ್ನು ಮಾಡಬಲ್ಲದು. ಹೌದು ಸ್ವಾಮಿ, ಅರವಿಂದ ಅಶೋಕ ನೀಲೋತ್ಪಲ ಪಂಚ ಸುಮಶರಗಳು ಎರಡಿದ್ದದನ್ನು ಒಂದು ಮಾಡಬಲ್ಲದು. ಕೆಲವೊಮ್ಮೆ ಎರಡಿದ್ದದನ್ನು ಮೂರು ಮಾಡುವುದಕ್ಕೂ ಸಾಧ್ಯ ಸ್ವಾಮಿ. ಅದು ಹೌದು. ಆ ಕಾರಣಕ್ಕಾಗಿ ನನ್ನನ್ನು ಕಾಮನೆಂದು ಮದನನೆಂದು ಕಬ್ಬಿಲ್ಲನೆಂದು ಪ್ರಪಂಚದವರು ಕರೆವರು. ಹೌದು ಸ್ವಾಮಿ, ದಕ್ಷಸುತಿಯಾದ ನೀನು ನನ್ನನ್ನು ಪ್ರೇಮಿಸಿ ವರಿಸಿದೆ. ಪ್ರಪಂಚದಲ್ಲಿ ಕರೆಯುವುದಾದರೂ ಹೇಗೆ? ಇದ್ದರೆ ರತಿ ಮನ್ಮಥರಾಗಿ ಇರಬೇಕೆಂದು, ಪುರುಷರಿದ್ದರೆ ಮನ್ಮಥನ ಹಾಗೆ ಇರಬೇಕೆಂದು, ಹುಡುಗಿಯರಾದರೆ ರತಿಯ ಹಾಗೆಂದು ನಮ್ಮನ್ನು ಆದರ್ಶವಾಗಿರಿಸಿದ್ದಾರೆ. ಹೌದು ಸ್ವಾಮಿ, ಏನೇ ಇರಲಿ ವಿಶ್ವಕರ್ಮನಿಂದ ನಿರ್ಮಿತವಾದ ಕುಸುಮಾವತಿಯಲ್ಲಿ ನಾವಿದ್ದೇವೆ. ಹೌದು, ಈಗ ನಿಂತು ಮಾತಾಡೋದು ಸರಿಯಲ್ಲ. ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಯಾರು ಸ್ವಾಮಿ ಅದು? ಯಾರೇ ಇರಲಿ, ನಾವು ಮಾತಾಡುವ. ಸರಿ. ಯಾರು ಸ್ವಾಮಿ ಅದು? ಅವರು ಹೊರಗಿದ್ದಾರಲ್ಲ, ನಾವು ಮಾತಾಡುವ. ಸರಿ. ಮನ್ಮಥ ಅಂತೂ ನನ್ನನ್ನು ಏಕಾಂತದಲ್ಲಿ ಇರುವುದಕ್ಕೆ ಬಿಡುವುದಿಲ್ಲ ಅಂತಾಯ್ತು. ಯಾರದು? ಬಾಗಿಲು ತೆರೆದಿದೆ, ಒಳಗೆ ಬರಬಹುದು. ಹೃದಯ ಮೇಳದೊಳಿಪ್ಪ ಕಾಮದು ಸರಪದಿಯ ಕಂಡಿದಿರದ್ದು ಪ್ರೇಮದಿ ಸರಪದಿಯ ಕಂಡಿದಿರದ್ದು ಪ್ರೇಮದಿ ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಅತಿಶಯ ಲಿಂಗನ ಗೈಯುತ ಅತಿಶಯ ಲಿಂಗನ ಗೈಯುತ ನಿರ್ಧನದಿ ಮೋದದೆ ಉಪಚರಿಸುತ್ತ ಮನ್ಮಥ, ನಾನು ಇಲ್ಲಿಯೇ ಇದ್ದೇನೆ. ಓ, ದೇವೇಂದ್ರ, ನೀನಲ್ಲಿ ನಿಂತು ಏನ್ ಮಾಡ್ತಿರುವೆ? ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಮತ್ತೆ ದೇವೇಂದ್ರ, ಏನು ಬಂದೆ? ಮನ್ಮಥ, ನಿನಗೆ ದೇವೇಂದ್ರ ಹೆಣ್ಣಿನ ಹಾಗೆ ಕಾಣ್ತಾನ? ಓ ದೇವೇಂದ್ರ, ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಮನ್ಮಥ, ನಾನು ಇಲ್ಲೇ ಇದ್ದೇನೆ. ಓ, ಅದು ಸ್ವಲ್ಪ ವ್ಯತ್ಯಾಸ ಆಯಿತು. ಹಾ ರತಿ ನನ್ನ ಬಳಿಗೆ ಇರುವಾಗ ಬೇರೆ ಯಾರು ಕಾಣುವುದಿಲ್ಲ. ಹಾ ಹಾಗಾಗಿ ರತಿ ಸ್ವಾಮಿ ನೋಡು, ಇಲ್ಲಿ ಬಾ. ಬಂದ ದೇವೇಂದ್ರನಲ್ಲಿ ಮಾತಾಡೋದಕ್ಕೆ ಮನ ಮಾಡಿದರು. ಎದುತ ನಿನ್ನ ಕಡೆಗೆ ಇದೆ. ಹಾಗಾಗಿ ಸ್ವಲ್ಪ ಹೊತ್ತು ಒಣಗಿದ್ದುಕೋ. ಅವನಲ್ಲಿ ಬೇಗ ಮಾತಾಡಿ ಮುಗಿಸಿ ಆಮೇಲೆ ನಾವು ಮಾತಾಡುವ. ಅವನನ್ನು ಬೇಗ ಕಳುಹಿಸಿ. ಆಯ್ತೆ, ನಾನು ಒಳಗೆ ಇದ್ದೇನೆ. ದೇವೇಂದ್ರ, ಮನ್ಮಥ, ಹೀಗೆ ಬಾ, ಹೀಗೆ ಬಾ. ದೇವೇಂದ್ರ, ಏನಾಗಬೇಕು ತಲ್ಲಿಲ್ಲದಲಿ ಏನಾಗಬೇಕು ತಲ್ಲಿಲ್ಲದಲಿ
ಬಂದು ಸೇರಿದ ಕಾಲಕ್ಕೆ ಹಾ. ಸ್ವಲ್ಪ ವಿನೋದದಿಂದ ನಡೆದುಕೊಂಡೆ. ಹಾ. ಅದಕ್ಕೆ ಕಾರಣ ನಮ್ಮ ಮಧ್ಯೆ ಇರುವ ಮಿತ್ರತ್ವ. ಹಾ. ಹಾಗೆಂದು ಬಂದಣ್ಣನು ಯೋಗ್ಯ ರೀತಿಯಲ್ಲಿ ಉಪಚರಿಸಿದವನು. ಆದರೆ ಕಾರಣ ಇಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ. ಹಾ. ಹಾಗಾಗಿ ನೀನು ಇಲ್ಲಿಯವರೆಗೆ ಬರಲು ಕಾರಣ ಏನು? ಏನಾಗಬೇಕಯ್ಯ? ಓ ಮೀನಕೇತನ, ಲಾಲಿಸಿ ಕೀರ್ತಯತಿ ಸಂಗುಣಶೀಲ ಕೃಪಾಶರಧಿ ಲಾಲಿಸಿ ಕೀರ್ತಯತಿ ಸಗುಣಶೀಲ ಕೃಪಾಶರಧಿ ಸಗುಣಶೀಲ ಕೃಪಾಶರಧಿ ಬೇಡುವೆ ತಾರಕ ಘೋಳನು ಭದ್ರವ ಬೇಡುವೆ ತಾರಕ ಘೋಳನು ಭದ್ರವ ಶ್ರೀಲೋಲಗೆ ನಾ ಬೇಡಲು ಕೇಳುತ್ತ ನಿನ್ನ ಶರವ ತೊಡಿಸಿ ತಪವನ್ನು ಚೆನ್ನಾಗಿಯೇ ಕೆಡಿಸಿ ಸಲ್ಲದ ಜನರನ್ನು ಮಲ್ಲಿಪ ಬಿರುದರು ನಿಲ್ಲದೆನುತ ಕರುಣಾನವ ಕಳುಹಿದ ಲಾಲಿಸಿ ಕೀರ್ತಯತಿ ಓ ಮೀನಕೇತನ, ದೇವೇಂದ್ರ. ನಾನಾಡುವ ಮಾತುಗಳನ್ನು ದಯದಿಂದ ಆಲಿಸಬೇಕು. ಹಾ. ಸದ್ಗುಣಿಯು ನೀನೆ, ಕೃಪಾಶರದಿಯಾದ ನೀನಲ್ಲದೆ ಹಾ. ನಮ್ಮನ್ನು ಪೊರೆಯುವವರು ಯಾರಿದ್ದಾರೆ? ಹಾ. ಓ ಮನ್ಮಥ, ದೇವೇಂದ್ರ. ದುಷ್ಟನಾದ ತಾರಕಾಸುರ ಹಾ. ದೇವಲೋಕವನ್ನು ಪಡೆಯುವುದಕ್ಕಾಗಿ ದೇವಲೋಕಕ್ಕೆ ದಾಳಿಯನ್ನು ಮಾಡಿ ದೇವಲೋಕದ ಅಧಿಕಾರವನ್ನು ಕಸಿದುಕೊಂಡಿದ್ದಾನೆ. ದೇವೇಂದ್ರ. ಮನ್ಮಥ, ದಾನವ ದಾಳಿ ಹೊಸತಲ್ಲ. ಹಾ. ಹಾಗೆಂದು ನೀನು ಸೋಲುವುದು ಹೊಸತಲ್ಲ. ಹಾ. ಆದರೆ ವರಕೊಟ್ಟ ಬ್ರಹ್ಮನಲ್ಲಿಯೋ ಅಥವಾ ಹರಿಯ ಬಳಿಗೋ ಹೋಗುವುದನ್ನು ಬಿಟ್ಟು ಇಲ್ಲಿಗೇನು ಬಂದೆ? ಏನೋ ದಾರಿ ತಪ್ಪಿತೋ? ಮನ್ಮಥ, ದೇವೇಂದ್ರ. ಹರಿತೋರಿದ ದಾರಿ ತಪ್ಪುವುದಕ್ಕಿದೆ. ಅಂದ್ರೆ ವರಕೊಟ್ಟ ಬ್ರಹ್ಮದೇವರು ತಾರಕನೆ ನಿಗ್ರಹ ಆಗದು ಎಂದಾಗ ಹಾ. ನೇರವಾಗಿ ಹರಿಯ ಬಳಿಗೆ ನಡೆ. ಆದರೆ ಹರಿಯು ಹೇಳಿದ ಮಾತು ಒಂದೇ, ಹಾ. ವಿಧಿತ್ತ ವರವೇ ಅವನ ಮೃತ್ಯುಗೆ ಕಾರಣವಾಗಬೇಕು. ಹಾ. ಅದಕ್ಕೆ ನೀನು ನೇರವಾಗಿ ಮನ್ಮಥನ ಬಳಿಗೆ ನಡೆ ಎಂದು ಕಳುಹಿಸಿಕೊಟ್ಟರು. ಹಾ. ಅವನ ವರವೇ ಹಾಗೆ. ಹರಗಿರಿಜೇರ ಸುತನಿಂದ ಅವನಿಗೆ ಮರಣ. ಹಾಗಿದ್ದರೆ ಕೈಲಾಸಕ್ಕೆ ಹೋಗಬೇಕಿತ್ತಲ್ಲ. ಹೋದೆ, ಪರಶಿವ ಇಲ್ಲವಲ್ಲ. ಹಾ. ದಕ್ಷಯಜ್ಞ ಪ್ರಕರಣದ ಬಳಿಕ ವಿರಾಗಿಯಾಗಿ ತಪಸ್ಸಿನಲ್ಲಿ ತೊಡಗಿದ್ದಾನೆ. ಅಲ್ಲದೆ ದಕ್ಷಯಜ್ಞದಲ್ಲಿ ದಗ್ಧಲಾದ ದಾಕ್ಷಾಯಿನಿ ಮತ್ತೆ ಪರ್ವತರಾಜನ ಮಗಲಾಗಿ ಹುಟ್ಟಿದ್ದಾಳೆ. ಹಾ. ಪರಶಿವನನ್ನು ಪಡೆಯುವುದಕ್ಕಾಗಿ ತಪೋನಿರತಲಾಗಿದ್ದಾಳೆ. ಹಾ. ಅದೌದು. ಈಗ ನಾನೇನು ಮಾಡಬೇಕು? ಮನ್ಮಥ, ದೇವೇಂದ್ರ. ನೀನು ಮಾಡಬೇಕಾಗಿರುವ ಕೆಲಸ ಒಂದೇ. ಹಾ. ನಿನ್ನ ಸುಮಶರವನ್ನು ಪ್ರಯೋಗಿಸಿ ಶಿವನ ತಪವನ್ನು ಕೇಳಿಸಿ ಹಾ. ಹರಗಿರಿಜೇರನ್ನು ಒಂದು ಮಾಡಿ ಸಜ್ಜನರನ್ನು ಕಾಪಾಡು ಮನ್ಮಥ. ದೇವೇಂದ್ರ. ಎನಲು ನಕ್ಕನು ಎನಲು ನಕ್ಕನು ತ್ರಿಪುರ ವೈರಿಯ ಕೆಣಕುವರಿ ತ್ರಿಪುರ ವೈರಿಯ ಕೆಣಕುವರಿ ನಾರೀಸರವ ಸಾಧ್ಯವೇ? ಶಿವ ಮುನಿದಡಿ ಜಗವ ಸುಡುವನು ಶಿವ ಮುನಿದಡಿ ಜಗವ ಸುಡುವನು ಹೌದು. ನಿಟಿಲ ವಕ್ನಿಯಲಿ ತೃಣವಿದಿರೆ ಕಲ್ಪಾಂತ ವಕ್ನಿಗೆ ತೃಣವು. ತೃಣವಿದಿರೆ ಕಲ್ಪಾಂತ ವಕ್ನಿಗೆ ಹೌದು. ಗುಣವೇ ನಿನಗೆ ಮಾತು ಹೇಗೆ? ಲೇಸಲ್ಲ ಸನುಮತವೇ ಲೇಸಲ್ಲ ಹನುಮಂತ. ಬೇಗದಿ ತೆರಳು 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 ಮನೆಗಿಂದ ಎನ
ಕೇಳಲು ನಕ್ಕನು. ಅಯ್ಯೋ ದೇವೇಂದ್ರ, ಮನ್ಮಥ, ನಿನ್ನ ಮಾತುಗಳನ್ನು ಕೇಳುವಾಗ ನಗು ಬರುತ್ತಿದೆ. ಅದೇಕೆ? ಏನು? ಪರಶಿವನ ತಪಸ್ಸನ್ನು ನಾನು ಕೆಡಿಸಬೇಕು? ಹೌದು. ಇಂದ್ರ, ಹೆಚ್ಚಿನಾದಂತಹ ಕಿಚ್ಚಿನ ಕಣ್ಣು ಆ ಪರಶಿವನಿಗಿದೆ. ಆ. ಹೀಗಿರುವಾಗ ಅವನು ಒಂದು ವೇಳೆ ಆ ಕಣ್ಣನ್ನು ತೆರೆದನು ಎಂದಾದರೆ 3 ಲೋಕವು ಸುಟ್ಟು ಹೋಗುವುದು. ಹೀಗಿರುವಾಗ ನಾನು ಅವನ ತಪಸ್ಸನ್ನು ಕೆಡಿಸಲು ಹೋದರೆ ದಗದಗನೆ ಉರಿಯುವ ಕರ್ಣಾಂತರ ಅಗ್ನಿಗೆ ತೃಣವೊಂದು ಎದುರಾದಂತಾಗಬಹುದು. ದೇವೇಂದ್ರ, ಮನ್ಮಥ, ನಿನಗೆ ಈ ಮಾತು ಸುರಪತಿಯಾದ ನಿನಗೆ ಈ ಮಾತು ಗುಣವಲ್ಲ, ಹಾಗೆಂದು ಲೋಕಕ್ಕೆ ಸನುಮತವೂ ಅಲ್ಲ. ಹಾಗಾಗಿ ನೀನು ಒಮ್ಮೆ ನನ್ನ ಏನೆಂದೆ? ಏನೆಂದೆ ಕಾಮ ಏನೆಂದೆ? ಏನೆಂದೆ ಕಾಮ ಈ ಕಾಡು ಜಗಕ್ಕೆ? ಇದು ನಿನಗೆ ಕೇಳ ಮಾಡಿದೆ ಬಿಡಗೆ. ಏನೆಂದೆ ಕಾಮ ಏನೆಂದೆ? ಮನ್ಮಥ, ದೇವೇಂದ್ರ, ಏನು ನಿನ್ನಿಂದ ಇದು ಆಗುವುದಿಲ್ಲವೇ? ಸಾಧ್ಯವೇ ಇಲ್ಲ. ನೀನೇನು ಸಾಮಾನ್ಯನೇ? ಹಾ, ಬ್ರಹ್ಮ ಶಾರದೆಯರನ್ನು ಒಂದು ಮಾಡಿದವ. ಹಾ, ವಿಷ್ಣು ನಿನ್ನ ವಶವರ್ತಿ. ಹಾ, ಹೆಚ್ಚೇಕೆ 3 ಜಗವನ್ನು ನಿನ್ನ ಅಂಕೆಯಲ್ಲಿ ಇರಿಸಿದವ. ಹಾ, ಅದು ಹೌದು. ಹಾ. ಯಾರಾದರೂ ತನ್ನ ಪ್ರಾಣವನ್ನು ಕೊಟ್ಟು ಪರೋಪಕಾರಿಗಳಾಗುತ್ತಾರೋ? ಮನ್ಮಥ, ದೇವೇಂದ್ರ, ಅದು ಹೌದು. ಮನ್ಮಥ, ಹಾ, ನಿನಗೆ ನಿನ್ನ ಪ್ರಾಣ ಮುಖ್ಯವಾಯ್ತಲ್ಲ. ಹಾ. ಪ್ರದೀಚಿಯು ತನ್ನ ಬೆನ್ನೆಲುಬನ್ನು ನನಗೆ ದಾನವಾಗಿ ಕೊಟ್ಟ. ಹಾ. ದೇವ ಸಹಾಯಕ್ಕೆ ಅಷ್ಟೇ ಯಾಕೆ, ವೃಂದಾಕರನನ್ನು ರಕ್ಷಿಸುವುದಕ್ಕಾಗಿ ಎಷ್ಟೋ ಜನರು ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಹಾ. ಹೀಗಿರುವಾಗ ನಿನಗೆ ನಿನ್ನ ಪ್ರಾಣವೇ ಮುಖ್ಯವಾಯ್ತಲ್ಲ. ಹಾ. ನೆನಪಿಟ್ಟುಕೋ, ನನ್ನನ್ನು ಇಲ್ಲಿಗೆ ಕಳುಹಿಸಿದವ ನಿನ್ನ ತಂದೆ ಶ್ರೀಹರಿ. ಹಾ. ತಂದೆಯ ಮಾತಿಗೆ ಬೆಲೆ ಕೊಡದವ ನೀನು. ಹೇಳಿ, ನೀನಲ್ಲದಿದ್ದರೆ ನಾನು ಬೇರೆ ದಾರಿ ನೋಡಿಕೊಳ್ಳುತ್ತೇನೆ. ನಾನು ಹೊರಗೆ. ಮನ್ಮಥ, ಬಿಡು ಬಿಡು ನಿನ್ನ ಮಾತುಗಳನ್ನು. ಹಾ. ನಾನು ಕೂಡ ಲೋಕದ ಹಿತಕ್ಕಾಗಿಯೇ ದುಡಿಯುವವ. ಹಾ. ಹಾಗೆಂದು ಮಹಿಮಾನ್ವಿತರ ತ್ಯಾಗದ ಬಗ್ಗೆ ಹೇಳಿ ನನ್ನ ಮನಸ್ಸನ್ನು ಜಾಗೃತಿಗೊಳಿಸಿದ್ದೀಯ. ಹಾ. ನನ್ನ ಸುಮಸರಗಳಿಂದ 3 ಲೋಕವನ್ನು ಬಿಡದೇ ಗೆದ್ದ ಪರಾಕ್ರಮಿ ನಾನು. ಹಾ. ಹೀಗಿರುವಾಗ ಅವನೇನು ಮಹಾ? ಹಾ. ಅವನನ್ನು ನನ್ನ ಪಂಚ ಸುಮಸರಗಳಿಂದ ಅವನ ತಪಸ್ಸನ್ನು ಕೆಡಿಸಿ ಹಾ. ನಿಮ್ಮನ್ನು ನಾನು ಬರೆಯುತ್ತೇನೆ. ಆ ಕಾಲದ ನಿರೀಕ್ಷೆಯಲ್ಲಿ ಇರುತ್ತೇನೆ. ಈ ವಿಚಾರವನ್ನು ರತಿಗೆ ಹೇಳಬೇಕು. ಓ ರತಿ, ಸ್ವಾಮಿ, ರತಿಯ ಗಲ್ಲವ ತೀಗದು ಅಲುಗಿಸುತ್ತ ಆ
ನೇಗದು ಅನುಗಿಸುತ್ತ ಏರಿದ ಓ ಪ್ರಾಣೇಶ್ವರಿ ಸ್ವಾಮಿ, ಇಂದ್ರ ಪದವಿಗೆ ಕಂಟಕ ಬಂದ ಕಾರಣ ದೇವೇಂದ್ರ ಇಲ್ಲಿಯವರೆಗೆ ಬಂದಿದ್ದಾನೆ. ಹೌದೇ? ಅವರಿಗೆ ಬಂದ ಕಂಟಕ ನಿವಾರಣೆಯಾಗಬೇಕಾದರೆ ಅದು ಪರಮೇಶ್ವರನ ಮಗನಿಂದ ಮಾತ್ರ ಸಾಧ್ಯವಂತೆ. ಹೌದೇ? ಹಾಗಿದ್ದರೆ ಅವ ಕೈಲಾಸಕ್ಕೆ ಹೋಗಬೇಕಿತ್ತಲ್ಲ. ರತಿ, ಕೈಲಾಸದಲ್ಲಿ ಪರಮೇಶ್ವರ ಇಲ್ಲ. ದಕ್ಷಯಜ್ಞ ಪ್ರಕರಣದಿಂದ ತನ್ನ ಮಡದಿಯಾದಂತಹ ದಾಕ್ಷಾಯಿಣಿಯನ್ನು ಕಳೆದುಕೊಂಡ ಕಾರಣ ವಿರಾಗಿಯಾಗಿ ತಪಸ್ಸಿನಲ್ಲಿ ತೊಡಗಿದ್ದಾನೆ. ಮತ್ತೊಂದು ಕಡೆ ದಾಕ್ಷಾಯಿಣಿಯೇ ಪರ್ವತರಾಜರಿಗೆ ಮಗಳಾಗಿ ಹುಟ್ಟಿದ್ದಾಳೆ. ಆಕೆಯು ಪರಮೇಶ್ವರನ ಕುರಿತಾಗಿ ತಪಸ್ಸಿನಲ್ಲಿ ತೊಡಗಿದ್ದಾರೆ. ಹಾಗಾಗಿ ನನ್ನ ಪಂಚಸಿಂಹಶರಗಳಿಂದ ಅವನ ತಪಸ್ಸನ್ನು ಕೆಡಿಸಿ ಹೊರಗಿರಿಸಲು ಬಂದು ಮಾಡುವಂತೆ ಹೊರಟಿದ್ದೇನೆ. ಶರಣವಲ್ಲಭ ಸ್ವಾಮಿ, ಕೇಳು ತರವಲ್ಲ ನಿನಗೆ ತರವಲ್ಲ ನಿನಗೆ ಶರಣವಲ್ಲಭ ಕೇಳು ತರವಲ್ಲ ನಿನಗೆ ತರವಲ್ಲ ನಿನಗೆ ಶಂಕರನಳು ಕಲಗವಿಲ್ಲೋ ಶಂಕರನಳು ಕಲಗ ಇಂದು ಉರಿಗಳ್ಳಿಗಳ್ಳುವುದು ಉರಿಗಳ್ಳಿಗಳ್ಳುವುದು ಅಖಿಲ ಲೋಕವು ಉರಿಗಳ್ಳಿಗಳ್ಳುವುದು ಅಖಿಲ ಲೋಕವು ಕಣ್ಣ ತೆರೆದು ಸುಡುವ ಕಣ್ಣ ತೆರೆದು ಸುಡುವ ಸುಡುವ ನಿಲ್ಲನು ಶರಣವಲ್ಲಭ ಏಳು ವಲ್ಲಭ ರತಿ, ಹೆಣ್ಣೊಬ್ಬರ ಕೊರಳಿಗೆ ಮಾಂಗಲ್ಯ ಬಿದ್ದ ಕಾಲದಿಂದ ಅವಳು ಬಯಸುವುದು ಮುಂದೆ ತನ್ನ ಗಂಡ ಯಾವಾಗಲೂ ತನ್ನ ಜೊತೆಯಾಗಿರಬೇಕೆಂದು. ಆದರೆ ಸ್ವಾಮಿ, ರತಿ, ಇಂದು ನೀವು ಹೊರಟು ಇಂಥ ಕಾರ್ಯ ಯಾವುದು? ಆ ಹರನ ಜೊತೆ ಕಳಹವೇ? ಹೌದು ಸ್ವಾಮಿ, ಆತನ ಊರಿಗಣ್ಣಿಗೆ ಇಡೀ ಲೋಕವೇ ಹೆದರುತ್ತಿದೆ ಸ್ವಾಮಿ. ನೀವು ಆತನ ತಪಸ್ಸನ್ನು ಭಂಗಪಡಿಸಿದರೆ ಆತನ ಬಿಚ್ಚಿನ ಕಣ್ಣಿನಿಂದ ನಿಮ್ಮನ್ನು ಸುಟ್ಟು ಬಿಡುತ್ತಾನೆ ಸ್ವಾಮಿ. ಬೇಡ ಸ್ವಾಮಿ. ರತಿ, ಇದು
ಕಡೆ ಸ್ವಾಮಿ ಚಂದವೇ ಇದು. ಚಂದವೇ ರಮಣ ಕೇಳಬವನೊಡನೆ ಯಾರುಳಿದವರು ಹಿಂದೆ ಯಾರುಳಿದವರು ಚಂದವಿ ರಮಣ ಗಿಳಭವನೊಡನೆ ಕಾದಿ ಹಿಂದೆ ಯಾರುಳಿದವರು ಅಂಧಕಾಸುರ ಗಜದಾನವ ತ್ರಿಪುರ ಅಂಧಕಾಸುರ ಗಜದಾನವ ತ್ರಿಪುರ ಜಲಂಧರ ಏನಾದರೂ ಏನಾದರೂ ಅಂಧಕಾಸುರ ಗಜದಾನವ ತ್ರಿಪುರ ಜಲಂಧರರೇನಾದರೂ ಚಂದವೇ ರಮಣ ರಮಣ ಸ್ವಾಮಿ ರತಿ ಏನು ಮಾತನಾಡುತ್ತಿದ್ದೀರಿ ಸ್ವಾಮಿ? ಹಾ ಚಂದವೇ ನಿಮ್ಮ ಮಾತುಗಳು. ಹಾ ಹಿಂದೆ ನಡೆದ ಘಟನೆ ನಿಮಗೆ ನೆನಪಿಲ್ಲವೇ ಸ್ವಾಮಿ? ಹಾ ಅಂಧಕಾಸುರ ಆ ಶಿವನಲ್ಲಿ ಹೋರಾಡಿ ಏನಾದ ಸ್ವಾಮಿ? ಅಷ್ಟು ಯಾಕೆ ತ್ರಿಪುರಾಸುರರನ್ನು ತಮ್ಮ ವರ ಬಲದಂತೆ ಒಂದೇ ಬಾಣದಲ್ಲಿ ಕೊಂದನಲ್ಲ ಸ್ವಾಮಿ? ಹಾ ಅಷ್ಟು ಯಾಕೆ ತನ್ನ ಉರಿ ಗಣ್ಣಿನ ಕಿಡಿಯಿಂದ ಹುಟ್ಟಿದ ಜಲಂಧರನನ್ನು ತನ್ನ ಮಗನೆಂಬ ಭಾವ ತೋರದೆ ಕೊಂದು ಬಿಟ್ಟರಲ್ಲ ಸ್ವಾಮಿ? ಹಾ ಸ್ವಾಮಿ ಬೇಡ ಸ್ವಾಮಿ, ಹೋಗಬೇಡ ಸ್ವಾಮಿ. ರತಿ ನನ್ನ ಸುಮಶರಗಳಿಂದ ಬ್ರಹ್ಮಾಂಡವನ್ನೇ ಬಿಡದೆ ಗೆದ್ದ ಪರಾಕ್ರಮಿ ನಾನು. ಹಾಗಾಗಿ ಪರಮೇಶ್ವರ ತಪಸ್ಸನ್ನು ನಾನು ಕೆಡಿಸುವೆ ಸ್ವಾಮಿ ರತಿ. ಅಂತರಿಕ್ಷ, ಅಣು, ರೇಣು, ತೃಣ, ಕಾಷ್ಟ, ಜಂಗಮಾದಿಗಳಲ್ಲಿ ಹಾ ಆ ಪರಶಿವ ನೆಲೆಸಿದ್ದಾನೆ ಸ್ವಾಮಿ. ಹಾ ಹರನಲ್ಲಿ ಕಲಹ ಬೇಡ ಸ್ವಾಮಿ. ಸೆರಗುಡ್ಡಿ ನಿಮ್ಮಲ್ಲಿ ಕೇಳುತ್ತೇನೆ ಸ್ವಾಮಿ, ಹೋಗಬೇಡ ಸ್ವಾಮಿ. ರತಿ ಎದ್ದೇಳು ಸ್ವಾಮಿ ರತಿ. ನೀನು ಕೇವಲ ನಿನ್ನ ಮಾಂಗಲ್ಯದ ಬಗ್ಗೆ ಮಾತ್ರ ಯೋಚಿಸುತ್ತಿರುವೆ. ಹಾ, ಆದರೆ ಅದೆಷ್ಟೋ ಹೆಣ್ಣು ಮಕ್ಕಳು ತನ್ನ ಮಾಂಗಲ್ಯವನ್ನು ಕಳೆದುಕೊಂಡು ಕಣ್ಣೀರಿನಲ್ಲೇ ಜೀವನವನ್ನು ನಡೆಸುತ್ತಿದ್ದಾರೆ. ಅದಲ್ಲದೆ ನಾನು ಹೊರಟಿರುವ ಕಾರಣ ಏನು ಬಲ್ಲೆಯ? ಏನು ಸ್ವಾಮಿ? ರತಿ ಹಾ. ತಾರಕನ ಬಾಧೆ ತಾರಕಕ್ಕೇರಿದೆ. ಹಾ, ಆತನಿಗೆ ಪರಶಿವನ ಸುತನಿಂದ ಮಾತ್ರ ಮರಣವಂತೆ. ಹಾ, ಅದಲ್ಲದೆ ನನ್ನನ್ನು ಈ ಕಾರ್ಯಕ್ಕೆ ನನ್ನ ತಂದೆಯವರೇ ಸೂಚಿಸಿದ್ದಾರೆ. ಹಾ. ಹೀಗಿರುವಾಗ ನಿನ್ನ ನಿನ್ನ ಸೆರಗಿನಿಂದ ಅಡಗಿಕೊಂಡ ಮನ್ಮಥ ಎಂದು ನನ್ನನ್ನು ಲೋಕದವರು ಬತಾಯಿಸಿ ಮಾಡಿದರು. ಸ್ವಾಮಿ ಹಾಗಾಗಕೂಡದು ರತಿ ಸ್ವಾಮಿ. ನಿನ್ನ ಕಲ್ಪನೆಯಂತೆ ಹಾ, ನಾನು ಆ ಪರಶಿವನ ಊರಿಗಣ್ಣಿಗೆ ಬಲಿಯಾದರೆ ಹಾಗೆ ಮಾತನಾಡಬೇಡಿ ಸ್ವಾಮಿ. ಆಗುವುದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ರತಿ ಸ್ವಾಮಿ ನೀನು ನೇರವಾಗಿ ನನ್ನ ತಂದೆಯ ಬಳಿಗೆ ಹೋಗು. ಹಾ, ಜಗತ ರಕ್ಷಕನಾದ ಶ್ರೀಹರಿ ನಿನ್ನ ಜೀವನಕ್ಕೆ ದಾರಿ ತೋರಿಸ್ಯಾನು. ಹೋಗು ಸ್ವಾಮಿ. ಸ್ವಾಮಿ ಸರಿ
ಸೇರಿಸಿದ್ದಾಯ್ತು. ಹಾಗಿದ್ದರೆ ಹೋಗುವ ಬಗೆ ಹೇಗೆ? ಕೂಡಲಿಗೆ ಬಂದೇರಿದರು ಮಣಿರಥವ ಹಾಗಾಗಿ ಶುಕ ಪಿಕ ಗಿಡುಗ ಹಂಸ ಪಕ್ಷಿ ಸಕುರಗಳನ್ನು ಸೇರಿಸಿದ್ದೇನೆ. ಮಣಿರಥವನ್ನು ಹೇರಿದ್ದೇನೆ, ಮುಂದುವರಿಯುತ್ತೇನೆ. ಆದರೆ ತಂಪಾಗಿರಬೇಕಾದ ಪ್ರಕೃತಿ ತಾಪ ಹೆಚ್ಚಾಗಿದೆ. ಓಹೋ, ಇದಕ್ಕೆ ಪರಮೇಶ್ವರನ ತಪಸ್ಸೇ ಕಾರಣವಾಗಿರಬಹುದು. ಆದರೆ ಎಲ್ಲಿದ್ದಾನೆ? ದೇವಾ! ಲೋಕವೆಲ್ಲ ಸಂಕಷ್ಟದಿಂದ ತ್ರಾಹಿ ತ್ರಾಹಿ ಎನ್ನುವಾಗೆ ಮೊರೆ ಇಡುತ್ತಿದೆ. ಆದರೆ ಏನು ತಿಳಿಯದಾಗಿ ತಪೋನಿರತರಾಗಿದ್ದೀಯಾ? ಇದು ಲೋಕದ ಒಳಿತಿಗಾಗಿ ನೀನಿತ್ತಿನ ಸಮಸ್ಯೆಗಳನ್ನು ನಿನಗೆ ಪ್ರಯೋಗಿಸುತ್ತೇನೆ. ಹೃದಯರಿಗ ಭಯವನಿತ್ತು ತನ್ನುಗ್ರವನು ಪರಿಗಣಿಸಿ ತಪೋನಿರತನಾಗಿದ್ದಂತಹ ನನ್ನ ತಪಸ್ಸಿಗೆ ಭಂಗ ಉಂಟಾದ ಕಾಲಕ್ಕೆ ನನ್ನ ಮೂರನೇ ಕಣ್ಣು ತೆರೆದವ ನಾನು. ಇದಕ್ಕೆ ಕಾರಣವಾದ ಮನ್ಮಥನು ಸುಟ್ಟು ಭಸ್ಮಗೊಂಡು ಅನಗನೆನೆಸಿಕೊಂಡ. ದೇವಾದಿ ದೇವತೆಗಳ ಸ್ತುತಿಯಿಂದ ಸಂತೃಪ್ತಗೊಂಡವರನ್ನು ಹರಿಸಿದ್ದೇನೆ. ಏನೇ ಇರಲಿ, ಯಾವ ಕಾರ್ಯಕ್ಕೆ ಘಟನೆ ನಡೆದು ಹೋಯಿತು ಅದನ್ನು ಸಾಧಿಸಬೇಕು. ಗಿರಿಜೆಯನ್ನು ಅರಸುತ್ತಾ ಮುಂದುವರೆಯುತ್ತೇನೆ. ಸ್ವಾಮಿ ನಮಸ್ಕಾರ. ನಾನು ಯಾರಂತ ಗೊತ್ತಾಯ್ತಾ? ಇಲ್ಲವಾ? ನಾನು ಇಲ್ಲಿ
ಇಲ್ಲಿಯವಲ್ಲ, ಮತ್ತೆ ಎಲ್ಲಿಯವರು? ಹಿಮಾಲಯದವ. ಹಿಮಾಲಯ ಮತ್ತೆ ಅಲ್ಲಿ ದೇವರ ಅನುಗ್ರಹಕ್ಕೆ ತಪ್ಪಿಸಿದ್ದು. ತಪ್ಪಿಸಿದ್ದ ಅಲ್ಲ ತಪಸ್ಸು. ಅದೇ ತಪಸ್ಸು. ಇದು ನಾನು ಶಂಭು, ಹ? ನನ್ನಿಂದಾಗಲಿದೆ ಲೋಕಕ್ಕೆಲ್ಲ ಇಂಬು. ನಾನು ಪರಮೇಶ್ವರ, ಕೈಲಾಸದ ಒಡೆಯ ಪರಮೇಶ್ವರ. ಇದು ವೇಷ. ವೇಷಕ್ಕೆ ಯಾರನ್ನು ಮೋಸ ಮಾಡ್ಲಿಕ್ಕೆ? ಮೋಸ. ವೇಷ ಮಾಡುವವರೆಲ್ಲ ಮೋಸ ಮಾಡುವುದಿಲ್ಲ, ಮೋಸ ಮಾಡುವವರೆಲ್ಲ ವೇಷ ಮಾಡುವುದಿಲ್ಲ. ನಾನು ನನ್ನ ಹೆಂಡತಿಯನ್ನು ಹುಡುಕಿತ್ತ ಬಂದದ್ದು. ಮಂತ್ರ ಕೇಳಿಸುತ್ತಿದೆ ಅಲ್ಲ, ನೋಡುವ. ಇದ್ದಾಳಲ್ಲ, ಹೋಲಿಗೆಯನ್ನು ತಲೆಗೆ ಇಡುವ, ದಂಡವನ್ನು ಸಹ ಇಡುವ. ಈಗ ಇವರನ್ನು ಎಬ್ಬಿಸ್ಬೇಕಲ್ಲ. ಇದು ಆಗುದಿಲ್ಲ, ಇದು ಸಹ ಆಗುದಿಲ್ಲ. ನೇರ ಪ್ರಯೋಗ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಎದಗಿ ಭಂಗದೋಳು ತಪವ ಮಾಡುವುದೇ ದುರಬಗಿನ್ನೋಳು. ಯಾಕೆ? ಎದಗಿ ಭಂಗದೋಳು ಯಾಕೆ? ಯಾಕೆ? ತಪವ ಮಾಡುವುದೇ ತರ ತಪವ ಮಾಡು ತಪವ ಮಾಡು ಎದರ ಬಯಕೆನ್ನೋಳು. ಇದರ ದೊಡಲ ದಂಡಿಸಿ ಇದರ ದೊಡಲ ದಂಡಿಸಿ ಉಪವಾಸದಿ ಉಪವಾಸ. ಯಾಕೆ? ಎದಗಿ ಕಣಿವೆ ಬೇಡು. ಏನು? ಯಾಕೆ? ಇದರ ದೊಡಲ ದಂಡಿಸಿ ಉಪವಾಸದಿ ಎದಗಿ ಕಣಿವೆ ಬೇಡು. ಎದಗಿ ಬಂಗಾದೋಳು ನೋಡು. ಯಾಕಮ್ಮ ತಪಸ್ಸು ಮಾಡುತ್ತಿರುವೆ ಇಲ್ಲಿ? ನೀನು ಕೋಮಲ ಕಾಯದ ನೀರು, ಅನ್ನ ನೀರು ಎಲ್ಲವನ್ನು ಬಿಟ್ಟು ತಪ್ಪಿಸುತ್ತಿರುವೆ ಅಲ್ಲ. ತಪಸ್ಸು. ಅದೇ ತಪಸ್ಸು. ಯಾರ ಕುರಿತಾಗಿ ತಪಸ್ಸು? ನಿನ್ನ ಮನದ ಬಯಕೆಯನ್ನು ಹೇಳುವೆಯಾ? ಅಯ್ಯ, ಸಡಗರ ಮೋದಿದಿಗೆ ಉಲದರು ಬಿಡು ನೊಡಗೂಡಲಿಗೆ ತೊಡಗಿರ್ಬೆ ತಪವನ್ನು ನುಡಿಸದೆ ಸಾರತ್ತ ಭಾರತ. ತೊಡಗಿರ್ಬೆ ತಪವನ್ನು ನುಡಿಸದೆ ಸಾರತ್ತ ನಡೆ ನಡೆಬೇಕೆಂದೋ. ಅಯ್ಯ, ಏನು? ಯಾಕೆ ಈ ರೀತಿಯಾದ ಸಡಗರದ ಮಾತುಗಳನ್ನು ಆಡುತ್ತಿರುವೆ? ಏನಾಯ್ತು? ಮುರುಡನನ್ನು ಒಡಗೂಡಬೇಕೆಂಬ ಕಾರಣಕ್ಕಾಗಿ ಹಾ. ತಪಸ್ಸನ್ನು ಮಾಡುತ್ತಿದ್ದೇನೆ. ಹಾ. ನನ್ನನ್ನು ನುಡಿಸದೆ ಇಲ್ಲಿಂದ ನಡೆ ನಡೆ. ನೀನು ಈಗ ಪರಮೇಶ್ವರನ ಕುರಿತು ತಪಸ್ಸು ಮಾಡುವುದಾ?
ಅವ ಹೇಗೆ ಇದ್ದಾನಂತ ಗೊತ್ತುಂಟಾ ನಿಂಗೆ? ನಿಡಲಾಚಿ ಉರಿಯುತ್ತಿದೆ ಹೌದು, ಹೌದು, ಹೌದು. ಅಡಿಗೆ ಸೊತ್ತಿಗನು ವ್ಯಾಘ್ರದ ಜನ್ಮ ಅಡಿಗೆ ಸೊತ್ತಿಗನು ವ್ಯಾಘ್ರದ ಜನ್ಮ ನಿನಗೆ ಸಂಘಟನೆ ಸಲ್ಲ ಕೇಳು ನಿನಗೆ ಸಂಘಟನೆ ಲೇಸಲ್ಲ ಲೇಸಲ್ಲ ಕೇಳು ನೋಡು, ನಿನಗೆ ಪರಮೇಶ್ವರ ಹೇಗೆ ಇದ್ದಾನಂತ ತಿಳಿದಿದ್ದ? ನಿನಗೆ ತಿಳಿದಿದೆಯಾ? ಅವನಿಗೆ ಹೆಚ್ಚಿನ ಕಿಚ್ಚಿನ ಮೂರನೇ ಕಣ್ಣು ತೆರೆದಿದೆ. ಹಾ ಅವ ಕೂದಲಿಗೆ ಎಣ್ಣೆ ಸಹ ಹಾಕುವುದಿಲ್ಲ, ಹಾ ಸ್ನಾನ ಸಹ ಮಾಡುವುದಿಲ್ಲ. ಹಾ. ಹೋಗಿ ಪೂಜೆ ಹೊಂಡದಲ್ಲಿ ಹೀಗೆ ಬಿದ್ದಿರ್ತಾರೆ. ಹಾ ಅವನಿಗೆ ಧರಿಸಲಿಕ್ಕೆ ಒಂದಾದ್ರೂ ಬಟ್ಟೆ ಉಂಟಾ? ಹಾ ಆ ಹುಲಿಯ ಆನೆಯ ಎಲ್ಲ ಚರ್ಮವನ್ನು ಸುತ್ತಿದ್ದಾನೆ, ಹಾ ಕೊರಳಿನಲ್ಲಿ ಸರ್ಪವನ್ನು ಸುತ್ತಿದ್ದಾನೆ. ಹಾ ಹಾಗಾಗಿ ನಿನಗೆ ಅವ ಬೇಡ. ಹಾ ಇಂದ್ರಾದಿತ್ತ, ಚಂದ್ರಾದಿತ್ತ, ಇವ ಅವ ಆದಿತ್ತ, ಯಾರಾದಿತ್ತ ಹೇಳು? ನಾನಿಂಗೆ ಅವರನ್ನು ಕರೆತಂದು ನಿನ್ನ ಪಾದಕ್ಕೆ ಹೊರಿಸುತ್ತೇನೆ. ನೋಡು, ಅವರೆಲ್ಲ ನನ್ನ ಕಾಲು ಹಿಡಿಯಲು ಸಮಾನರು. ಪರಶಿವನಲ್ಲದೆ ನಾನು ಬೇರೆ ಯಾರನ್ನು ಧ್ಯಾನಿಸಲಾರೆ. ನನ್ನನ್ನು ನುಡಿಸದೆ ಇಲ್ಲಿಂದ ಸುಮ್ಮನೆ ನಡೆ ನಡೆ. ನಿಂಗೆ ಇಂದ್ರ ಬೇಡ, ಚಂದ್ರ ಬೇಡ, ವಾಯು ಬೇಡ, ಅವ ಬೇಡ, ಇವ ಬೇಡ, ಅವ ಬೇಡ ಅಂದ್ರೆ ಇವ ಬೇಡ ಅಂದ್ರೆ ದೇವದೇವನೇ ನಿನ್ನ ಭಾವದಿ ಭಜೆ
ಮುಗಿದಂತೆ ಇದು ನನ್ನ ಸ್ಥಿತಿ. ಓ ಕರುಣಾ ಸಿಂಧು, ಕರುಣೆಯನ್ನು ತೋರಲಾರೆಯಾ? ಬಾಲೆ ನಿನ್ನ ಗಂಡ ನಾನು ಬಂದಿದ್ದೇನೆ. ನೀನು ಮತ್ತೆ ತರುಣಿ ಬಿಡ ಶೋಕಮೋ ತಪವಿದ್ದು ದೇಗಮೋ ಬರಿದೆ ದಂಡಿಸಬೇಡ. ನಿನ್ನ ರಸನಾಡಿರುತ್ತ ಗಿರಿಜಯೋ ಸಂತ ವಿಶಾಲತ್ತ ಸುರರಂಬರದಿ ನೆರೆದು ಪೂಮಳೆಗರೆಯುತ್ತ ತರುಣಿ ಸ್ವಾಮಿ ಸ್ವಾಮಿ ನನ್ನನ್ನು ಕ್ಷಮಿಸಿ. ತರುಣಿ ಎದ್ದೇಳು. ಸ್ವಾಮಿ ಬಿಡ ಶೋಕವ. ಹಾ. ಮರೆತು ನಿನ್ನ ದೇಹವನ್ನು ದಂಡಿಸಿ ಯಾಕೆ ತಪಸ್ಸನ್ನು ಮಾಡುತ್ತಿರುವೆ? ಹಾ. ನಿನ್ನ ತಂದೆ ಹತ್ತಿರ ಆ ವಿಷಯನ್ನು ತಿಳಿಸಿ ಹಾ. ನಮ್ಮ ಮದುವೆಗೆ ಸಿದ್ಧತೆಯನ್ನು ಮಾಡೋಣ. ಹಾಗೆ ಆಗಲಿ. ಕಾರಣಿಗೆ ವೀರ ಷಣ್ಮುಖನೆಂಬ ಹೆಸರಿಟ್ಟು ಬರಿ ಬರಿಯ ವಿಧಿಗಳ ಕಲಿಯುವಿಗೂ ವೀಡಿಯೊಲಿ. ಭಾರತಿ, ಸ್ವಾಮಿ ಬ್ರಹ್ಮನ ಪೌರೋಹಿತ್ಯದಲ್ಲಿ ಹಾ. ಎಲ್ಲರ ಸನ್ಮುಖದಲ್ಲಿ ನಮ್ಮ ಮದುವೆಗೂ ನೆರವೇರಿತು. ಹಾ. ಬಳಿಕ ಗಿರಿರಾಜರನ್ನು ಕರೆಸಿ ಹಾ. ನಿನಗೆ ಸೀಮಂತದಲ್ಲಿ ಶಾಸ್ತ್ರವನ್ನು ಪೂರೈಸಿದ್ದೇನೆ. ಹಾ. ನಮ್ಮ ದಾಂಪತ್ಯದ ಫಲಶ್ರುತಿಯಿಂದ ಹಾ. ನಮಗೊಬ್ಬನು ಮಗನು ಜನಿಸಿದ್ದಾನೆ. ಹಾ. ಅವನಿಗೆ ಷಣ್ಮುಖನೆಂಬ ಹೆಸರಿನಿಸಿದ್ದೇವೆ. ಹಾ. ಬೇಕಾದ ವಿದ್ಯೆಯನ್ನು ಕುಮಾರ ಕಲಿಯುತ್ತಿದ್ದಾನೆ. ಹಾ. ಆದರೆ ಅದಾರು ಬರುತ್ತಿರುವುದು ತ್ರಾಯಿ ಸದ್ಗುಣಧಾಮ ಪರಮಾನಿ ಸೀಮಾ ತ್ರಾಯಿ ಸಜ್ಜನ ಪ್ರೇಮ ಸುರ ಸಾರ್ವಭೌಮ ತ್ರಾಯಿ ಬಿಲ್ಲಬಾಲ ಕೈಗಳು ಪೂರ್ಣ ಕಾಮ ತ್ರಾಯಿ ನಮ್ಮೆಲ್ಲರ ಹೊರೆಯುವ ನಾಮ ತ್ರಾಯಿ ಸದ್ಗುಣಧಾಮ ಪರಮಾನಿ ಸೀಮಾ ಜಯ 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 ಜಯ. ಕಾಪಾಡು ತಂದೆ ಕಾಪಾಡು. ದೇವೇಂದ್ರ ಎದ್ದೇಳಯ್ಯ. ಏನಾಯ್ತು? ಯಾಕೆ ಈ ರೀತಿ ದುಃಖಿಸುತ್ತಾ ಬರುತ್ತಿರುವೆಯಲ್ಲ? ದೇವಾ, ಹಾ. ದುಷ್ಟನಾದ ತಾರಕಾಸುರ ಹಾ. ದೇವಲೋಕವನ್ನು ಪಡೆಯುವುದಕ್ಕಾಗಿ ಹಾ. ನಮ್ಮ ದೇವರಿಂದ ಬೇಕಾದ ವರಗಳನ್ನು ಪಡೆದು ಹಾ. ದೇವಲೋಕಕ್ಕೆ ದಾಳಿಯನ್ನು ಮಾಡಿ ದೇವಲೋಕದ ಅಧಿಕಾರವನ್ನು ಕಸಿದುಕೊಂಡಿದ್ದಾನೆ. ಹಾ. ಅವನ ನಿಗ್ರಹಕ್ಕಾಗಿ ನಿಮ್ಮ ಮಗನನ್ನು ಕಳುಹಿಸಿಕೊಡುವಿರೇ? ನಕನ ಸುರವಿರೋಧಿ ನಕನ ಸುರವಿರೋಧಿ ನಮ್ಮಯ ದಿಕ್ಕವನು ಸಂಗ್ರಾಮದಲ್ಲಿ ಗೆಲತಕ್ಕವನೇ ಗೆಲ್ಲುವನೆ. ದಾನವರ ಗರ್ಜನೆ ಕೇಳಿ ಬೆದರುವನಲ ಹೆದರುವವನು. ಮಕ್ಕಳಾಟಿಗೆ ಆಯ್ತು ಬಂದುದು ನಕ್ಕನ ಸುರ ವಿರೋಧಿ ಈ ಅಯ್ಯ ದೇವೇಂದ್ರ. ದೇವಾ, ಭಾರತಿ ಕೇಳಿದೆಯ ದೇವೇಂದ್ರ ಆಡಿದ ಮಾತುಗಳನ್ನು? ಕೇಳಿದೆ ಸ್ವಾಮಿ. ಅಯ್ಯೋ ದೇವೇಂದ್ರ, ದೇವಾ, ಪರಮಜ್ಞಾನಿಯಾದ ನೀನು ಯಾಕೆ ಈ ರೀತಿ ಮಾತನಾಡುತ್ತಿರುವೆ? ಹಾ ನಮ್ಮ ಮಗ ಇನ್ನೂ ಸಣ್ಣವ. ಹಾ ಸಂಗ್ರಾಮದಲ್ಲಿ ಗೆಲ್ಲುವುದು ಸಾಧ್ಯವೇ? ಮಕ್ಕಳಾಟಿಗೆ ಮಾತನಾಡಬೇಡ, ನಡೆಯಲಿ. ದೇವಾ, ದೇವಾ, ಹಾಗೆಲ್ಲ ಬೇಡಿ ದೇವಾ. ಸುಖ ಬುದ್ಧಿಯರಾಗಿ ಒಳಗೆ ಒಪ್ಪಿಸುವುದೆನ್ನೋ ಅವರ ಆಗಮನ
ಪಾದಗಳಿಗೆ ಷಣ್ಮುಖದ ಪ್ರಣಾಮಗಳು. ಎದ್ದೇಳು ಬಂದ ಜನಕ ಬಿಡು. ದೇವೇಂದ್ರ ನಾಡಿದ ಮಾತುಗಳನ್ನೇ ಕೇಳಿ ಬಂದವ ನಾನು. ದುಷ್ಟ ತಾರಕಾಸುರನನ್ನು ಕೊಂದು ಬರುತ್ತೇನೆ. ನೀಡುವಾಗ್ಲಿ ನೀನೇನು ಸಣ್ಣವನನ್ನು ತಾಯೇ ನೋಡು, ನನ್ನ ಮಗನನ್ನು ಎತ್ತಿಕೊಂಡು ಹೋಗಿ ಹಾಗೆ ಎತ್ತಿಕೊಂಡು ತರಬೇಕು. ಹಾಗೇ ಆಗಲಿ ಬಾ ಕಂದ. ಶೋಣಿತಾಪುರದ ಛಾವಣಿಯಲ್ಲಿರುವಂತಹ ಸಂದರ್ಭ. ನನ್ನ ದೂತ ಆಡಿದಂತಹ ಮಾತು ಏನು? ಈ ಹಿಂದೆ ಸ್ವರ್ಗಲೋಕದಲ್ಲಿ ಸೋತಂತಹ ದೇವೇಂದ್ರ ಮತ್ತೆ ಯುದ್ಧಕ್ಕೆ ಬಂದಿದ್ದಾನೆ. ಈ ಹಿಂದೆ ಅವನ ಪ್ರದೇಶದಲ್ಲಿ ಅವನನ್ನು ಸೋಲಿಸಿದವನಿದ್ದೇನೆ. ಈಗ ನಮ್ಮ ಪ್ರದೇಶಕ್ಕೆ ಬಂದಿದ್ದಾನೆ. ಸೋಲಿಸದೆ ಉಳಿಯುವುದಕ್ಕುಂಟೆ, ತಡ ಮಾಡುವುದಿಲ್ಲ.
ಈ ಸಂದರ್ಭ ಏನು ಧೈರ್ಯ ನಿನಗೆ? ಆಯುಧವನ್ನು ಧರಿಸಿ ನನ್ನ ಸಮ್ಮುಖಕ್ಕೆ ಬಂದಿದ್ದೀಯಾ? ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದಾನೆ, ಮರಳಿ ಹೋದರೆ ಸರಿ, ರೈತರ ತಲೆ ಕತ್ತರಿಸಿ. ಗುಡಿ ಈ ಕಾಲಕ್ಕೆ ಸುರಪ್ಪನೊಂದಿಗೆ ಸೇರಿಕೊಂಡು ಬಂದೆ. ಆ ಸುರಪ್ಪ ಏನು ಭಾವಿಸುತ್ತಾನೋ ಏನೋ, ನನ್ನನ್ನು ಕರೆದುಕೊಂಡು ಬಂದ ಸಂದರ್ಭಕ್ಕೆ ನನ್ನಿಂದ ಜಯವನ್ನು ಸಂಪಾದಿಸಬಹುದು ಎನ್ನುವ ಹಾಗೆ. ಬಾಲಕ, ಶಿಶು ಹತ್ಯೆ ನನ್ನನ್ನು ಬಾಧಿಸಿದೆ, ಅದಕ್ಕಾಗಿ ನಿನ್ನನ್ನು ಈ ಕಾಲಕ್ಕೆ ಬಿಟ್ಟು ಕಳಿಸುತ್ತೇನೆ. ನಿನಗೆ ಯುದ್ಧ ಸಲ್ಲದು. ನಿನ್ನವರ ಬರವೇ ನಿನಗೆ ಮೃತ್ಯುವಾಗಿ ಬಂದಿದ್ದೇನೆ. ಇದು ಬಂದವ ಶಿವಸುತ್ತ ಷಣ್ಮುಖ. ನಿಲ್ಲದರಕ್ಕೆ ಏನು 14 ಲೋಕವನ್ನೇ ನನ್ನ ಅಂಕೆಯಲ್ಲಿ ಇರಿಸಿಕೊಂಡವ ನಾನು. ಈ ಕಾಲಕ್ಕೆ ನೀನು ಬಂದು ಶಿವಸುತ ಎನ್ನುವ ಹಾಗೆ
ಸ್ವರ್ಗದ ಅಧಿಕಾರವನ್ನು ಕೊಟ್ಟಿದ್ದೆ. ಸಂತೋಷಗೊಂಡ ಇಂದ್ರ ನನಗೆ ದೇವಸೇನಾನಿ ಎಂಬ ಪಟ್ಟವನ್ನು ಕೊಟ್ಟಿದ್ದಾನೆ. ಏನೇ ಇರಲಿ, ಇದೇ ಶುಭ ಗಳಿಗೆಯಲ್ಲಿ ಷಣ್ಮುಖ ವಿಜಯ ಎಂಬ ಪುಣ್ಯ ಕಥೆಯನ್ನು ಆಡಿದವರಿಗೂ ನೋಡಿದವರಿಗೂ ಅವಕಾಶ ಕೊಟ್ಟವರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ಮಾತೆಯು ಶ್ರೀ ಮಹಾಗಣಪತಿ ದೇವರು ನಿಮಗೆ ಸದಾಕಾಲ ಆಯುಷ್ಯ ಆರೋಗ್ಯ ನೀಡಲಿ ಎಂದು ಬೇಡಿಕೊಳ್ಳುತ್ತಾ ಈ ಕತೆಗೆ ಮಂಗಳ ಹಾಡುವುದಕ್ಕಾಗಿ ಸಭೆಯಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಆತ್ಮೀಯ ಕಲಾಭಿಮಾನಿ ಬಂಧುಗಳೇ, ಶ್ರೀ ಕ್ಷೇತ್ರದ ಅಮ್ಮನ ಸನ್ನಿಧಾನದಲ್ಲಿ ಪ್ರಥಮ ದಿನ ಇಂದಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಷಣ್ಮುಖ ವಿಜಯಂ ಅಂತ ಆಖ್ಯಾನವನ್ನ ಬಹಳ ಸೊಗಸಾಗಿ ನಮ್ಮ ಮಕ್ಕಳು ಮತ್ತು ಹಿರಿಯ ಕಲಾವಿದರು ನಡೆಸಿಕೊಟ್ಟಿದ್ದಾರೆ. ನಿರ್ದೇಶಕರಾಗಿ ಅಶ್ವಥ್ ಮಂಜನಾಡಿ, ಕಟೀಲು ಮೇಲದ ಕಲಾವಿದರ ಇವರ ಸತತ ಪರಿಶ್ರಮದಿಂದ ಮಕ್ಕಳನ್ನು ಕೆಲವೇ ದಿನಗಳಲ್ಲಿ ತಯಾರು ಮಾಡಿದಂತಹ ಕೀರ್ತಿ ಅವರಿಗೆ. ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ನಾರ್ಲತಾಯ ಸೇವಾ ಸಮಿತಿಯ ಎಲ್ಲ ನಮ್ಮ ಬಂಧುಗಳು ಸಹಕಾರ ನೀಡಿದ್ದಾರೆ. ಅವರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಮುಂದಿನ ದಿನಗಳಲ್ಲಿ ಕೂಡ ಇಂತಹ ಕಲಾ ಕಾರ್ಯ ಮಾಡುವಂತಹ ಶಕ್ತಿಯನ್ನು ದೇವರು ತುಂಬಿಸಲಿ. ಇಲ್ಲಿ ಭಾಗವಹಿಸಿದಂತಹ ಕಲಾವಿದರಿಗೂ ಪ್ರೇಕ್ಷಕರಿಗೂ ಜಗನ್ಮಾತೆ ಅಂತ ಶ್ರೀ ತಲಪಾಡಿಯ ದುರ್ಗಾ ಪರಮೇಶ್ವರಿ ದೇವರು ಎಲ್ಲರಿಗೆ ಸನ್ಮಂಗಲುಂಟು ಮಾಡುತ್ತಾ ಬೇಡುತ್ತಾ ಮಂಗಲಕ್ಕೆ ಅನುಮತಿಯನ್ನು ಕೇಳುತ್ತೇನೆ. ಜೈ ಯಕ್ಷಗಾನಂ ಗೆಲ್ಗೆ.